ಮೂಡ ನಿವೇಶನ ಹಂಚಿಕೆ ಪ್ರಕರಣ ಸಂಬಂಧ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ 5 ಗಂಟೆಗೆ ಕರೆದಿದ್ದ ತುರ್ತು ಸಚಿವ ಸಂಪುಟ ಸಭೆಯನ್ನ ಕರೆಯಲಾಗಿದೆ. ಆದರೆ ಈ ಒಂದು ಸಚಿವ ಸಂಪುಟ ಸಭೆ ಈಗ ರದ್ದಾಗಿದೆ ಎನ್ನುವ ಮಾಹಿತಿ ತಿಳಿದು ಬರ್ತಾ ಇದೆ. ಹಲವಾರು ಪ್ರಶ್ನೆಗಳು ಕೂಡ ಹುಟ್ಟಿಕೊಳ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರು ಹಾಗಿದ್ರೆ ರಾಜೀನಾಮೆಯನ್ನ ಕೊಡ್ತಾರಾ? ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಕ್ರಮ ಪ್ರಕರಣದಲ್ಲಿ ರಾಜ್ಯಪಾಲರು ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂಥದ್ದು ಸಿದ್ದರಾಮಯ್ಯನವರಿಗೆ ಸಮಸ್ಯೆಗೆ ಕಾರಣ ಆಗ್ತಾ ಇದೆ. FIR ಆಗುವ ಸಾಧ್ಯತೆಗಳು ಕೂಡ ಇದೆ. ಈಗ ಸಿದ್ದರಾಮಯ್ಯನವರ ವಿರುದ್ಧ ಅವರ ಅಂಗಳದಲ್ಲಿರುವಂತಹ 2 ಆಯ್ಕೆ ಹೈಕೋರ್ಟ್ ಮೆಟ್ಟಿಲು ಏರುವಂಥದ್ದು. 2 ವಿಚಾರಕ್ಕಾಗಿ ಹೈಕೋರ್ಟ್ ಮೆಟ್ಟಿಲು ಏರಬೇಕಾಗುತ್ತೆ. ಒಂದು, ಪ್ರಾಸಿಕ್ಯೂಷನ್ಗೆ ಈಗ ಏನು ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದಾರೆ, ಆ ಪ್ರಾಸಿಕ್ಯೂಷನ್ನ ಅನುಮತಿಯನ್ನ ರದ್ದು ಮಾಡುವಂತೆ ಕೋರಿ ಹೈಕೋರ್ಟ್ ಮೊರೆ ಹೋಗಬೇಕಾಗುತ್ತೆ ಸಿಎಂ ಸಿದ್ದರಾಮಯ್ಯನವರು. ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ವಿರುದ್ಧ ಈಗ ಸಹಜವಾಗಿಯೇ ಸ್ಥಳೀಯ ಒಂದು ಪೊಲೀಸ್ ಠಾಣೆಯಲ್ಲಿ FIR ದಾಖಲು ಆಗುತ್ತೆ. ಯಾಕಂದರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು ಅಂತ ಹೇಳಿದರೆ ಒಂದು FIR ದಾಖಲು ಆಗಲೇಬೇಕು. ಅದು ಸ್ಥಳೀಯ ಪೊಲೀಸ್ ಠಾಣೆ ಮೈಸೂರಿನಲ್ಲಿ ಮಾಡ್ತಾರೋ ಬೆಂಗಳೂರಿನಲ್ಲಿ ಮಾಡ್ತಾರೋ ಅದು ಪೊಲೀಸರಿಗೆ ಬಿಟ್ಟಿರುವಂಥದ್ದು. ಆದರೆ CM ಅವರ ವಿರುದ್ಧ ಒಂದು FIR ದಾಖಲಾಗಿಯೇ ಆಗುತ್ತೆ. ಸೊ ಈ FIR ದಾಖಲಾದ ತಕ್ಷಣ CM ಸಿದ್ದರಾಮಯ್ಯನವರು ಕೂಡ ಈ FIR ವಿರುದ್ಧ ನನಗೆ ಜಾಮೀನನ್ನು ಕೊಡಿ ಅಂತ ಹೇಳಿ ಹೈಕೋರ್ಟ್ನಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಸೊ 2 ವಿಚಾರಕ್ಕೆ ಈಗ ಹೈಕೋರ್ಟ್ ಮೊರೆ ಹೋಗಬೇಕಾದ ಅನಿವಾರ್ಯತೆ CMಗೆ ಸೃಷ್ಟಿಯಾಗಿದೆ. ಈಗ ಹೈಕೋರ್ಟ್ ಕೂಡ ಅಲ್ಲಿ ರಜೆ ಇದೆ. ಹಾಗಾಗಿ ವಿಶೇಷ ಪೀಠದಲ್ಲೇ ವಿಚಾರಣೆಗೆ ಒಳಪಡುವ ಸಾಧ್ಯತೆಗಳು ಕೂಡ ಇದೆ. ನಾವು ಯಾಕೆ CM ಸಿದ್ದರಾಮಯ್ಯನವರಿಗೆ ರಾಜೀನಾಮೆಯ ಭೀತಿ ಎದುರಾಗಿದೆ ಅಂತ ನೋಡೋದಾದರೆ 2011 ಒಂದು 13 ವರ್ಷ ಹಿಂದೆ ಹೋದರೆ ಆಗಿನ CM ಆಗಿದ್ದ ಯಡಿಯೂರಪ್ಪನವರಿಗೂ ಕೂಡ ಇಂಥದ್ದೇ ಒಂದು ಸಂಕಷ್ಟದ ಪರಿಸ್ಥಿತಿ ಎದುರಾಗಿತ್ತು. 2 ಪ್ರಕರಣ, ಒಂದು ಜಿಂದಾಲ್ ಕಂಪನಿಯ ಕಿಕ್ಬ್ಯಾಕ್ ಪ್ರಕರಣ, ಇನ್ನೊಂದು ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಯಡಿಯೂರಪ್ಪನವರ ವಿರುದ್ಧ ಆಗಿನ ರಾಜ್ಯಪಾಲ ಹಂಸರಾಜ್ ಭಾರದ್ವಾಜ್ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದರು. ಹೇಗೆ ಈಗ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ರ, ಅದೇ ರೀತಿ ಹಂಸರಾಜ್ ಭಾರದ್ವಾಜ್ ಯಡಿಯೂರಪ್ಪನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದರು. ಆಗ ಯಡಿಯೂರಪ್ಪನವರು ತನಿಖೆಯನ್ನು ಎದುರಿಸುವ ಮೊದಲೇ ರಾಜೀನಾಮೆಯನ್ನು ಕೊಟ್ಟಿದ್ದರು 2011ರಲ್ಲಿ. ಅದಕ್ಕೆ ಕಾರಣ BJPಯ ಹೈಕಮಾಂಡ್ ಯಡಿಯೂರಪ್ಪನವರಿಗೆ ಸೂಚನೆ ಕೊಡುತ್ತೆ, ನೀವು ತಕ್ಷಣವೇ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ. ಹಾಗಾಗಿ ಈಗ ಸಿದ್ದರಾಮಯ್ಯನವರಿಗೂ ಕೂಡ ಹೈಕಮಾಂಡ್ ಏನಾದರೂ, ಕಾಂಗ್ರೆಸ್ ಹೈಕಮಾಂಡ್ ನೀವು ರಾಜೀನಾಮೆಯನ್ನು ಕೊಡಿ ಅಂತ ಸೂಚನೆ ಕೊಟ್ಟರೆ ರಾಜೀನಾಮೆಯನ್ನು ಕೊಡಬೇಕಾದ ಪ್ರಮೇಯ ಬರುತ್ತೆ. ಆದರೆ ಸದ್ಯದ ರಾಜಕೀಯ ವಿದ್ಯಮಾನದಲ್ಲಿ ನಾವು ಗಮನಿಸಿದ ಹಾಗೆ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಹೈಕಮಾಂಡ್ ರಾಜೀನಾಮೆಗೆ ಸೂಚನೆ ಕೊಡೋದು ಕಷ್ಟ ಸಾಧ್ಯ ಕಂಡು ಬರುತ್ತೆ. ಯಾಕಂದರೆ ಸಿದ್ದರಾಮಯ್ಯನವರು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಅಷ್ಟು ಪ್ರಭಾವಿಗಳಾಗಿದ್ದಾರೆ ಮತ್ತು ರಾಹುಲ್ ಗಾಂಧಿ ಅವರ ಜೊತೆ ನಿಕಟವಾದಂತಹ ಒಂದು ಸಂಪರ್ಕ ಇರುವ ಹಿನ್ನೆಲೆಯಲ್ಲಿ ಹೈಕಮಾಂಡ್ ರಾಜೀನಾಮೆಗೆ ಕೇಳೋದು ಸ್ವಲ್ಪ ಕಷ್ಟ ಸಾಧ್ಯ. ಆದರೆ ಇದು 2ನ್ನ ಈಗ ಗೆಲ್ಲಲೇಬೇಕಾಗುತ್ತೆ. ಒಂದು, ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ, ಅದನ್ನು ಹೈಕೋರ್ಟ್ಗೆ ಹೋಗಿ ಆ ಒಂದು ಅನುಮತಿಯನ್ನು ರದ್ದುಪಡಿಸಿಕೊಂಡು ಬರಬೇಕು. ಮತ್ತೊಂದು ಕಡೆ ಅವರ ವಿರುದ್ಧ ದಾಖಲಾಗುವ FIRಗೆ ಜಾಮೀನು ಅರ್ಜಿ ಕೊಡಬೇಕು. ಇದರಲ್ಲಿ ಏನಾದರೂ ಒಂದು ಹೈಕೋರ್ಟ್ ಏನಾದರೂ ನಕಾರ ಮಾಡಿದರೆ ಆಗ ಸಿದ್ದರಾಮಯ್ಯನವರು ಕಾನೂನಾತ್ಮಕವಾಗಿ ಸಮಸ್ಯೆಗಳನ್ನು ಎದುರಿಸುತ್ತಾರೆ. 2ಕ್ಕೂ ಹೈಕೋರ್ಟ್ನಲ್ಲಿ ಏನಾದರೂ ಗೆಲುವು ಸಿಕ್ಕಿದ್ರೆ ಸಿದ್ದರಾಮಯ್ಯನವರಿಗೆ ಗೆಲುವು ಸಿಕ್ಕಿದಾಗೆ ಆಗುತ್ತೆ. ಪ್ರಾಸಿಕ್ಯೂಷನ್ ಅನುಮತಿಯನ್ನು ಹೈಕೋರ್ಟ್ ಏನಾದರೂ ರದ್ದುಪಡಿಸಿದರೆ ಸಿದ್ದರಾಮಯ್ಯ ಗೆದ್ದ ಹಾಗೆ. ಅದು ಒಂದು ವೇಳೆ ಆಗದೇ ಇದ್ದರೆ ಆಗ ಅವರು ರಾಜೀನಾಮೆಯನ್ನು ಕೊಡಬೇಕಾದ ಅನಿವಾರ್ಯತೆ ಸೃಷ್ಟಿ ಆಗುತ್ತೆ. ಹೇಗೆ 2011ರಲ್ಲಿ ಯಡಿಯೂರಪ್ಪನವರಿಗೆ ಆಗಿನ ರಾಜ್ಯಪಾಲ ಕೊಟ್ಟಂತಹ ಪ್ರಾಸಿಕ್ಯೂಷನ್ನಿಂದಾಗಿ, ಈ ಥರದ ಒಂದು ಪ್ರಾಸಿಕ್ಯೂಷನ್ ಅನುಮತಿಯಿಂದಾಗಿ ಒಂದು ರಾಜೀನಾಮೆಯ ಪ್ರಹಸನ ಸೃಷ್ಟಿಯಾಗಿತ್ತು. ಅದೇ ರೀತಿಯ ಒಂದು ಸಂದಿಗ್ಧತೆ ಈಗ ಕರ್ನಾಟಕದ CM ಸಿದ್ದರಾಮಯ್ಯನವರಿಗೆ ಎದುರಾಗಿದೆ.